ಮಾಡೆಲಿಂಗ್ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕ್ಷೇತ್ರಗಳಿಗಿಂತಲೂ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನು ಪಡೆದುಕೊಂಡಿರುವ ಕ್ಷೇತ್ರ. ಇಂತಹ ಮಾಡೆಲಿಂಗ್ ನಲ್ಲಿ ಮಿಂಚಬೇಕು ಎನ್ನುವುದು ಬಹುತೇಕ ಹೆಣ್ಮಕ್ಕಳ ಆಸೆಯಾಗಿರುತ್ತದೆ. ಆದರೆ ಅದು ಅಷ್ಟು ಸುಲಭದ ಮಾತಲ್ಲ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರೋ ಈ ಫೀಲ್ಡ್ ನಲ್ಲಿ ಮಂಗಳೂರಿನ ಪ್ರತಿಭೆಯೊಬ್ಬರು ಮಿಂಚುತ್ತಾ ಭರವಸೆಯನ್ನ ಮೂಡಿಸಿದ್ದಾರೆ. ಹಾಗಿದ್ರೆ ಯಾರವರು, ಏನವರ ಕತೆ, ಬನ್ನಿ ತಿಳ್ಕೊಳ್ಳೋಣ ಇಂದಿನ ಸಂಚಿಕೆ ಸೂಪರ್ ಮಾಡೆಲ್ ನಲ್ಲಿ. ನಾನು ಅಶ್ವಿನಿ. ಮಾಡೆಲಿಂಗ್ ಅಥವಾ ಫ್ಯಾಷನ್ ಲೋಕಕ್ಕೆ ಮಂಗಳೂರಿನ ಕೊಡುಗೆ ಸಾಕಷ್ಟಿದೆ. 10 ಮಂದಿ ಖ್ಯಾತ ರೂಪದರ್ಶಿಗಳನ್ನ ಕರಾವಳಿ ಕೊಡುಗೆ ನೀಡಿದೆ. ಅದರಲ್ಲೂ ಮಂಗಳೂರಿನ ಬೆಡಗಿಯರು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಗೆದ್ದು ಕಿರೀಟವನ್ನ ಮುಡಿಗೇರಿಸಿಕೊಂಡಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಅಂತಹ ಸಾಧಕರ ಹಾದಿಯಲ್ಲೇ ಸಾಗುವ ಭರವಸೆಯನ್ನ ಮೂಡಿಸುತ್ತಿದ್ದಾರೆ ಮಂಗಳೂರಿನ ಪ್ರತಿಭೆ ಶಿಪ್ರಾ. ತಿಕ್ಕೊಡೋಣ ಮಸ್ತ್ ಬಂಗ ಬಾಯಿದೆ ಪಂಡ ಎಂಕ್ ಈ ಟೈಟಲ್ ತಿಕ್ಕನ ಮಸ್ತ್ ಖುಷಿ ಲಾಂಡು ಮಸ್ತ್ ಬೇಜಾರ್ ಲಾಂಡು ಅವರನೆ ಪಂಡ ಡಾಯ್ ಬಂದಾಗ ಎನ್ನಲಕನೆ ಬೇತೆ ಫುಲ್ ಪಾರ್ಟಿಸಿಪೇಟ್ ಮಾಡ್ತಿದ್ದೇವೆ. ಈವನ್ ದೇ ವಾಸ್ ಲೈಕ್ ಎಕ್ಸ್ಪೆಕ್ಟಿಂಗ್ ಸೊ ಮಚ್. ಮಾಡೆಲಿಂಗ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವ ಕ್ಷೇತ್ರ. ಯಾವುದೇ ವರ್ಗದ ಅಥವಾ ಯಾವುದೇ ವಿಭಾಗದ ವಸ್ತುಗಳ ಜಾಹೀರಾತುಗಳಿರಲಿ ಅಥವಾ ಪ್ರಮೋಷನ್ಸ್ಗಳಿರಲಿ, ಎಲ್ಲದಕ್ಕೂ ಮಾಡೆಲಿಂಗ್ ಕ್ಷೇತ್ರ ಬೇಕೇ ಬೇಕು. ಬಗೆ ಬಗೆಯ ವಿನ್ಯಾಸದ ವಸ್ತುಗಳು, ಸೋಪ್ಗಳು, ಸೌಂದರ್ಯ ವರ್ಧಕಗಳ ಉತ್ಪನ್ನಗಳು, ಆಭರಣಗಳು, ಹೀಗೆ ಪ್ರತಿಯೊಂದು ಬಗೆಯ ವಸ್ತುಗಳು ಪಬ್ಲಿಸಿಟಿ ಪಡೆಯಬೇಕಿದ್ರೂ ಅದಕ್ಕೆ ಮಾಡೆಲಿಂಗ್ ಲೋಕದ ಸಹಾಯ ಬೇಕೇ ಬೇಕು. ಬಣ್ಣ ಬಣ್ಣದ ಬಗೆ ಬಗೆಯ ವಿನ್ಯಾಸದ ವಸ್ತುಗಳು, ಆಭರಣಗಳನ್ನ ತೊಟ್ಟುಕೊಂಡು ರೂಪದರ್ಶಿಯರು ಕ್ಯಾಟ್ ವಾಕ್ ಮಾಡ್ತಿದ್ರೆ ಅವುಗಳು ನೋಡುಗರ ಕಣ್ಣು ಕೊರೈಸುತ್ತವೆ. ಹೀಗೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರುವ ಮಾಡೆಲಿಂಗ್ ನ ಕ್ಷೇತ್ರಕ್ಕೆ ಮಂಗಳೂರಿನ ಕೊಡುಗೆಯೂ ಸಾಕಷ್ಟಿದೆ. ಈಗಾಗಲೇ ಮಂಗಳೂರಿನ ಹಲವಾರು ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿ ಕರಾವಳಿಯ, ಅದರಲ್ಲೂ ಮಂಗಳೂರಿನ ಕೊಡುಗೆ ಸಾಕಷ್ಟಿದೆ. ಈ ಸಾಲಿಗೆ ಹಲವಾರು ಹೆಸರುಗಳು ಉದಾಹರಣೆಯಾಗಿ ನಿಲ್ಲುತ್ತವೆ. ಇದೀಗ ಇಂತಹ ಮಾಡೆಲಿಂಗ್ ಕ್ಷೇತ್ರದಲ್ಲಿ ನಿಧಾನಕ್ಕೆ ಹೆಜ್ಜೆಯೂರುತ್ತಾ ಭರವಸೆ ಮೂಡುತ್ತಿದ್ದಾರೆ ಮಂಗಳೂರಿನ ಪ್ರತಿಭೆ ಶಿಪ್ರಾ. ಶಿಪ್ರಾ ಮಂಗಳೂರಿನ ಪ್ರತಿಭೆ. ಬಾಲ್ಯದಿಂದಲೇ ಮಾಡೆಲಿಂಗ್ ನತ್ತ ಆಸಕ್ತಿ ಮೂಡಿಸಿಕೊಂಡಿದ್ದ ಶಿಪ್ರಾ ಈಗಾಗಲೇ ಮಿಸ್ ಇಂಡಿಯಾ ಸೂಪರ್ ಟ್ಯಾಲೆಂಟ್ ಸ್ಪರ್ಧೆಯ 3ನೇ ಆವೃತ್ತಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ಸೂಪರ್ ಸ್ಟಾರ್ ಮಿಸ್ ಇಂಡಿಯಾ ಟೈಟಲ್ ಅನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈಕೆಯ ಹೆಸರು ಶಿಪ್ರಾ. ಮಂಗಳೂರಿನ ಪಡೇಲ್ ನಿವಾಸಿ. ಸಾಮಾನ್ಯವಾಗಿ ಎಲ್ಲಾ ಮಕ್ಕಳು ಬಾಲ್ಯದಲ್ಲಿ ಪೋಗೋ, ಕಾರ್ಟೂನ್ ನೆಟ್ವರ್ಕ್ ಅಂತ ಮಕ್ಕಳ ಚಾನೆಲ್ಗಳನ್ನ ನೋಡಿ ನಕ್ಕು ಎಂಜಾಯ್ ಮಾಡ್ತಾರೆ. ಆದ್ರೆ ಈಕೆ ಫ್ಯಾಷನ್ ಲೋಕದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿದ್ರು. ಮಸ್ತ್ ಲಿಫ್ಟ್ ನೋಡಿದ ಬಾಕಿದ ಪೂರ ಫ್ಯಾಷನ್ ಲೈಕ್ ಕಾರ್ಟೂನ್ ಪೋಗೋ ಅನ್ಸಮ್ ಟಿವಿ ಲೈಕ್ ಪ್ರೋಗ್ರಾಮ್ಸ್ ಪೂರ ತಗೊಂಡಿಪ್ಪೇರು. ಬಟ್ ಐ ಹ್ಯಾಡ್ ಸ್ಟಾರ್ಟೆಡ್ ವಿತ್ ದ ಫ್ಯಾಷನ್ ಪ್ರೋಗ್ರಾಮ್ಸ್. ಏನು ಫ್ಯಾಷನ್ ಪ್ರೋಗ್ರಾಮ್ಸ್ ಜಾಸ್ತಿ ತಗೊಂಡಿದ್ದೆ. ಅಂಚಾದ ಎಂಕ್ ನೆರ್ದು ಎಂಕ್ ಫ್ಯಾಷನ್ ವರ್ಲ್ಡ್ಗೆ ಎಂಟ್ರಿ ಆರೋ ಒಂಜಿ ಇನ್ಸ್ಪೈರ್ ಅಂಡ್ ಮಾಡೆಲಿಂಗ್ ನ ಬಗ್ಗೆ ಮಾಹಿತಿ ನೀಡುವ ಚಾನೆಲ್ಗಳನ್ನೇ ಈಕೆ ನೋಡುತ್ತಾ ಬೆಳೆದ್ರು. ಈ ಮೂಲಕ ತಾನು ಒಬ್ಬ ಮಾಡೆಲ್ ಆಗಬೇಕು, ಮಾಡೆಲಿಂಗ್ ನಲ್ಲಿ ಮಿಂಚಬೇಕು ಎನ್ನುವ ಆಸಕ್ತಿ ಶಿಪ್ರಾರಲ್ಲಿ ಮೂಡಿತ್ತು. ಮಗಳ ಮಹದಾಸೆಗೆ ಪೋಷಕರಿಂದ ಸೂಕ್ತ ಬೆಂಬಲವೂ ದೊರಕಿತು. ಅದರ ಪರಿಣಾಮವೇ ಶಿಪ್ರಾ ಓರ್ವ ಮಾಡೆಲ್ ಆಗಿಬಿಟ್ರು. ಫ್ಯಾಷನ್ ಇಂಡಸ್ಟ್ರಿದ ಮೈ ಇನ್ಸ್ಪಿರೇಷನ್ ಇಸ್ ದೀಪಿಕಾ ಪಡ್ಕೋನೆ. पण आरना ಒಂದು ಸ್ಟೈಲ್ ಆಡು ಪಾತೆರ್ನ ವೇ ಪೂರಾ ಮಸ್ತ್ ಖುಷಿ. ಪಿಯುಸಿಯಲ್ಲಿರುವಾಗಲೇ
ಕ್ಯಾಟ್ ವಾಕ್ ಮಾಡಲಾರಂಭಿಸಿದ ಶಿಪ್ರಾಗೆ ಅಲ್ಲಿ ದೊರೆತ ಯಶಸ್ಸು ಮತ್ತಷ್ಟು ಪ್ರೋತ್ಸಾಹ ನೀಡಿತು. ಪಿಯುಸಿಯಲ್ಲಿರುವಾಗ ಕಾಲೇಜಿನ ವತಿಯಿಂದ ಆಯೋಜಿಸಲಾಗುವ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಪಡೆದುಕೊಂಡಿದ್ರು. ನೆಕ್ಸ್ಟ್ ತುಮ್ಮಿ ಸ್ಮಾಲ್ ಪೇಜೆಂಟ್ ಶೋಸ್ ಕಾಲೇಜ್ ಲೆವೆಲ್ ಅಂತ ಪೂರ ಪಾರ್ಟಿಸಿಪೇಟ್ ಮಾಡಿದೆ. ನೇನ್ ಬಿಡ್ತು ಬೇತೆ ಅನ್ನೋ ಪಾರ್ಟಿಸಿಪೇಟ್ ಮಾಡಿದೆ. ಇದು ಏನೋ ಫಸ್ಟ್ ಟೈಮ್ ಪೇಜೆಂಟ್ ಶೋ. ಇದು ಮತ್ತಷ್ಟು ಸಾಧನೆ ಮಾಡುವಂತೆ ಈಕೆಯನ್ನ ಹುರಿದುಂಬಿಸಿತು ಎನ್ನುವುದು ಈಕೆಯ ಅನಿಸಿಕೆ. ಫಸ್ಟ್ ಇವೆಂಟ್ ಬಂದ್ಬಿಡೋಣ ನಾನು PU ಸ್ಟಾರ್ಟ್ ಮಾಡಿದೆ ಪೇಜೆಂಟ್ ಶೋ. PU ಸ್ಟಾರ್ಟ್ ಮಾಡ ಲೈಕ್ ನಾರ್ಮಲಿ ಕಾಲೇಜ್ ಇವೆಂಟ್ ಕಾಲೇಜ್ ಸೈಡೆಡ್ ಮಂತಿನ ಪ್ರೋಗ್ರಾಮ್ ನಾನು ಜಸ್ಟ್ ಪಾರ್ಟಿಸಿಪೇಟ್ ಮಾಡಿದೆ. ಅವಾಗ ನಂಗೆ ಕೊಂಚ ಏಮಿತ್ತು ನಾನು ಒಂಚಿ ಪೇಜೆಂಟ್ ಶೋಡ್ ಪಾರ್ಟಿಸಿಪೇಟ್ ಮಾಡ್ಕೊ ಟೈಟಲ್ ವಿನ್ ಅವಡು ಬಂದು ಮಸ್ತೊಂದು ಇತ್ತು. ಅಪ್ಪ ಐದ್ವಕ್ಕ ಇಂಕ ಆತ ಚಾನ್ಸ್ಲ ತಿಕ್ಕೋದಿದ್ದಾಂಡು ಪಂಡ ಇಂಕ ಚಾನ್ಸ್ ತಿಕ್ಕಿನಪ್ಪಗೆ ಏನ ಎಕ್ಸಾಮ್ಸ್ ಎಜುಕೇಷನ್ದ ಒಂಚೂರು ಪ್ರಾಬ್ಲಮ್ ಅವನಿತ್ತು. ಸೊ ಇಂದು ಒಂಚಿ ರೈಟ್ ಟೈಮ್ ತಿಕ್ಕದಿತ್ತು. ಸೊ ನೆಕ್ ಪಾರ್ಟಿಸಿಪೇಟ್ ಮಾಡ್ತೇನೆ. ಹೀಗೆ ಮಾಡೆಲಿಂಗ್ ನತ್ತ ಆಸಕ್ತಿ ಬೆಳೆಸಿಕೊಂಡು ಬಂದ ಶಿಪ್ರಾಗೆ ಪ್ರೋತ್ಸಾಹ ನೀಡಿದ್ದು ಮಂಗಳೂರಿನ ಫ್ಯಾಷನ್ ABCD ಮತ್ತು ಸಿಸ್ಲಿಂಗ್ ಗೈಸ್ ಡ್ಯಾನ್ಸ್ ಅಕಾಡೆಮಿ. ಇವರ ಸಹಕಾರದಿಂದ ಮಾಡೆಲಿಂಗ್ ನಲ್ಲಿ ಬೆಳೆಯುತ್ತಾ ಬಂದ ಈಕೆ ಮಿಸ್ ಇಂಡಿಯಾ ಸೂಪರ್ ಟ್ಯಾಲೆಂಟ್ 2018 ಸ್ಪರ್ಧೆಯಲ್ಲಿ ನಮ್ಮ ಸೂಪರ್ ಸ್ಟಾರ್ಸ್ ಮಿಸ್ ಇಂಡಿಯಾ ಟೈಟಲ್ ಅನ್ನ ಗೆದ್ದಿದ್ದಾರೆ. ಸ್ಟಾರ್ಟಿಂಗ್ ಇವೆಂಟ್ ಯಾನು ಈ ಪ್ರೋಗ್ರಾಮ್ ಹೋಗೋದು ಒಂಚೆ ಕಲ್ತದಾದ ಪಣ್ಣ ನಮ್ಮ ಪ್ರಾಕ್ಟಿಕಲ್ ಆದ ಇಪ್ಪುನೇಕಲ ಲೈಕ್ ಬಾಕಿದಕ್ಕೆ ಪಂಪನೇಕಲ ಮಸ್ತ್ ವ್ಯತ್ಯಾಸ ಉಂಟು. ಸೊ ನಮ್ಮ ಪ್ರಾಕ್ಟಿಕಲ್ ಅದಕ್ಕೆ ಹೋದ ನಮ್ಮ ಇನ್ ಎಕ್ಸ್ಪೀರಿಯನ್ಸ್ ಮಂತ್ನ ನಮಗೆ ಐತ ಬಗ್ಗೆ ಗೊತ್ತಾಗ್ಬೋದು. ಸೊ ಯಾನ್ ಇಂಚ ಮಸ್ತ್ ಬೇತೆ ಬೇತೆ ಆಡಿಷನ್ ಕೊಡ್ತು ನೆಕ್ ಎಂಟ್ರಿ ಆಯ್ತವ್ರೆ ಹಿಂಗೆ ಸ್ವಲ್ಪ ಓಲ್ ಮಿಸ್ಟೇಕ್ ಆತ ಅಂತ ಬಂದು ಗೊತ್ತಾಗ ಫೈನಲ್ ರೌಂಡ್ಗೆ ಹೆಂಗೆ ಎಂಟ್ರಿ ಆದ್ರೆ ಈಸಿ ಅಂಡು. ಚರಣ್ ಸರ್ನ ಬಗ್ಗೆ ಪನ್ನೋಡಂಡ ಆ ರಾತ್ಮಲ ಪೊಸಿಷನ್ ಇತ್ತನಲ್ಲ ಹೆಂಗೆ ಮಸ್ತ್ ಸಪೋರ್ಟ್ ಮಾಡಿರು. ಹೆಂಗೆ ಫ್ಯಾಷನ್ದ ಬಗ್ಗೆ ದಾಲ ಗೊತ್ತಿಚ್ಚಂಡು ಅವಾಗ ಆರೆಂಕ ಪ್ರತಿಯೊಂದು ಚೈತ ಬಗ್ಗೆ ಬಂದು ಗ್ರೂಮ್ ಬಂದಿರು. ಈ ಸ್ಪರ್ಧೆಗೆ ಮಂಗಳೂರಿನಲ್ಲಿ ಆಡಿಷನ್ ನಡೆದಿತ್ತು. ಬಳಿಕ ಬೆಂಗಳೂರಿನ ಸ್ಪೆಕ್ಟ್ರಮ್ ಹೋಟೆಲ್ನಲ್ಲಿ ಅಂತಿಮ ಹಂತದ ಸ್ಪರ್ಧೆಯು ನಡೆಯಿತು. ಶಾರ್ಟ್ ರೌಂಡ್ಸ್, ಗೌನ್ ರೌಂಡ್ಸ್ ಮತ್ತು ಸಾಂಪ್ರದಾಯಿಕ ಸುತ್ತಿನಲ್ಲಿ ಸ್ಪರ್ಧೆ ನಡೆಯಿತು. ಇದು ಪ್ರೋಗ್ರಾಮ್ ಫಸ್ಟ್ ಆದ ಆಡಿಷನ್ ಮ್ಯಾಂಗ್ಳೂರ್ ಇದ್ದೀನಿ. ಮ್ಯಾಂಗ್ಳೂರ್ ಆಡಿಷನ್ ಆದ ನೆಕ್ಸ್ಟ್ ಸೆಲೆಕ್ಟ್ ಆಯ್ನಾಕಲು ಬ್ಯಾಂಗ್ಳೂರ್ ಹೋದು ಪಾರ್ಟಿಸಿಪೇಟ್ ಮಾಡ್ತಾರೆ. ನಾನು ಗ್ರ್ಯಾಂಡ್ ಫಿನಾಲೆ ಬ್ಯಾಂಗ್ಳೂರ್ ಇದ್ದೀನಿ. ಬ್ಯಾಂಗ್ಳೂರ್ದು ಸ್ಪೆಕ್ಟ್ರಮ್ ಹೋಟೆಲ್ ಬಂದಿರ್ತೀನಿ. ಸೊ ಅವೆಟ್ ಹೆಂಗೆ ಲೈಕ್ 3 ರೌಂಡ್ಸ್ ಇತ್ತು. 3 ರೌಂಡ್ಸ್ ಒಂಜಿ ಶಾರ್ಟ್ ರೌಂಡ್ಸ್ ಒಂಜಿ ಗೌನ್ ರೌಂಡ್ಸ್ ಒಕ್ಕ ಟ್ರೆಡಿಷನಲ್ ರೌಂಡ್ಸ್ ಇತ್ತು. 3 ರೌಂಡ್ಸ್ ಹೆಂಗೆ ರ್ಯಾಂಪ್ ವಾಕ್ ಮಾಡ್ತಾ ಇರ್ತೀನಿ. ಒಕ್ಕ ಫೈನಲ್ ರೌಂಡ್ ಹೆಂಗೆ ಲೈಕ್ ಕ್ವಶನ್ ಇರ್ತಾರೆ. ಕ್ವಶನ್ ಆ್ಯಂಡ್ ಆನ್ಸರ್. ವಿ ಹ್ಯಾಡ್ ಟು ಆನ್ಸರ್ ದ ಕ್ವಶನ್ಸ್ ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಹ್ಯಾಡ್ ಫೈನಲ್ ಕ್ರೌನಿಂಗ್ ಸೆಷನ್. ಕೊನೆಯ ಸುತ್ತಿನಲ್ಲಿ ಪ್ರಶ್ನೋತ್ತರ ಸುತ್ತು ಕೂಡ ಇತ್ತು. ಬಳಿಕ ಅಂತಿಮ ಹಂತದ ಸ್ಪರ್ಧೆಗಳು ನಡೆದವು. ಒಟ್ಟು 14 ಮಂದಿ ಅಂತಿಮ ಸುತ್ತಿನಲ್ಲಿದ್ರು. ಇವರೆಲ್ಲರ ನಡುವೆ ನಮ್ಮ ಸೂಪರ್ ಸ್ಟಾರ್ ಮಿಸ್ ಇಂಡಿಯಾ ಟೈಟಲ್ ಅನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಶಿಪ್ರಾ. ಇದರ ಜೊತೆಗೆ ಒಬ್ಬರಿಗಿಂತ ಒಬ್ಬರು ಪ್ರತಿಭಾನ್ವಿತರಾಗಿದ್ರು. ಇಂಕ್ಲಿಗ್ ಫೈನಲ್ ಇಡ ಒಂಜಿ ಡೌಟ್ ಇತ್ತು ಪಂಡ ಕೊರಿಯರ್ದೊರಿಯ ಪೂರೆಲ್ಲ ಮಸ್ತ್ ಎಡ್ಡೆ ಇರ್ತೇರು. ಸೊ ಏರಿಗೆ ತಿಕ್ಕುನೊಂದು ಪಂಡ ಸ್ಪೆಸಿಫಿಕ್ ಅದು ಗೊತ್ತಿದ್ದಾಂಡ. ಸೊ ಹಿಂಗೆ ಮಸ್ತ್ ಪೋಡಿಗೆಲ್ಲ ಇರ್ತೇನೆ ಪಂಡ ಅನ್ಸದ್ ಬೊಕ್ಕ ಲೈಕ್ ಫೈನಲ್ ಪುದರ್ ಬಂದಾಗ ಹೆಂಗೆ ಮಸ್ತ್ ಖುಷಿ ಅಂಡ. ನಾನು ಉತ್ತಮ ಡ್ಯಾನ್ಸರ್ ಆದ ಕಾರಣ ಸ್ಪರ್ಧೆಯಲ್ಲಿ ಗೆಲ್ಲುವುದು ಸುಲಭವಾಯಿತು ಎನ್ನುತ್ತಾರೆ ಶಿಪ್ರಾ. ಗ್ರ್ಯಾಂಡ್ ಫೈನಲ್ ಮುಟ್ಟ ಸೆಲೆಕ್ಟ್ ಆದ 14 ಮೆಂಬರ್ಸ್ ಇರ್ತಾರೆ ಟೋಟಲ್ ಅದು. ಸೊ ಒರಿಯರೇ ಕಾಂಪಿಟೇಷನ್ ಆದಿರ್ತಾರೆ. ಲೈಕ್ ಅಲ್ಪ ಹೆಂಗೆ ಈಸಿಯಾಗಿ ಪಂಡ ಈ ಟಾಸ್ಕ್ ಏನು ಟ್ಯಾಲೆಂಟ್ ರೌಂಡ್ ಬೀಟ್ ಮಾಡ್ತ. ಟ್ಯಾಲೆಂಟ್ ರೌಂಡ್ ಪಂಡ ಏನು ಎಡ್ಡ ಡಾನ್ಸ್ ಮಾಡ್ಕೊ ಎಕ್ಸ್ಪೆಷಲಿ ಹುಲಾ ಹುಪ್ಸ್. ಸೊ ಅಂಚದರ ಟ್ಯಾಲೆಂಟ್ ರೌಂಡ್ ಹೆಂಗೆ ಒಂಚೂರು ಈಸಿ ಆಂಡ್. ಸೊ ಅಂಚ ಈಗ ನಮ್ಮ ಸೂಪರ್ ಸ್ಟಾರ್ ಮಿಸ್ ಇಂಡಿಯಾ ಅಕ್ಕಲ ಒಂಚಿ ಟ್ಯಾಲೆಂಟ್ ರೌಂಡ್ಗೆ ಸಪ್ರೇಟ್ ಅದು ಕ್ರೌನ್ ಇತ್ತು. ಸೊ ಹೆಂಗೆ ಕೈನ್ ಬೀಟ್ ಮಾಡ್ತಾರೆ ಈಸಿ ಆಂಡ್ ಬಾಕಿ ದಾಖಲೆ ಇತ್ತು. ಈ ಟೈಟಲ್ ತಿಕ್ಕೊಡೋಣ ಮಸ್ತ್ ಬಂಗ ಇದೆ ಪಂಡ ಹೆಂಗೆ ಈ ಟೈಟಲ್ ತಿಕ್ಕನ ಮಸ್ತ್ ಖುಷಿಲಾಂಡು ಮಸ್ತ್ ಬೇಜಾರ್ಲಾಂಡು ಅವರನ್ನೇ ಪಂಡ ದಾಯ ಬಂದಾಗ ಎನ್ನಲಕ್ಕನೆ ಬೇತಕುಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೇವೆ. ಈವನ್ ದೇ ವಾಸ್ ಲೈಕ್ ಎಕ್ಸ್ಪೆಕ್ಟಿಂಗ್ ಸೋ ಮಚ್ ಅನ್ಸೋದು ಹೆಂಗೆ ಕೊಂಚ ಪ್ಲಸ್ ಪಾಯಿಂಟ್ ನೆಟ್ ದಾದ ತಿಕ್ಕಿನಿ ಪಣ್ಣಾಗ ಹೆಂಗೆ ಈ ಟೈಟಲ್ ಇರ್ದು ಹಿಂಗೆ ನಮ್ಮ ಸೂಪರ್ ಸ್ಟಾರ್ ಮಿಸ್ ಇಂಡಿಯಾದ ನಮ್ಮ ಸೂಪರ್ ಸ್ಟಾರ್ ದಕ್ಲ ಮ್ಯಾಗ್ಝಿನ್ದ ಕವರ್ ಪೇಜ್ ಬರ್ಪು ಅನ್ಸಿತ್ನ ಹೆಂಗೆ ಅವಕಾಶ ತಿಕ್ಕಿದ್ನು. ಸೊ ನೆರ್ದು ಹೆಂಗೆ ಎಟ್ ಅ ಫ್ಯೂಚರ್ಗೆ ಯೂಸ್ ಆಗ್ಬಿಡು ಅಂತ ಟೈಟಲ್ ತಿಕ್ಕಿ ಬೇಜಾರು ಏನು ಮಾಡ ಹೆಂಕಲ್ಲ ಎನ್ನಲಕ್ಕನೆ ಬೇತಕುಲ್ಲ ಮಸ್ತ್ ಹಾರ್ಡ್ ವರ್ಕ್ ಮಂತಿದ್ದೇರು ಪಂಡ ಆಕಲ್ ಖಾಲಿ ಕೈಟು ಪೋಯಾರ ತಪ್ಪಂಡು ಒಂಜಿ ಬೇಜಾರಾಂಡ್ ಅಂಡ್ ಪ್ರತಿಯೊರಿಯಾಗಲ ಸಬ್ ಟೈಟಲ್ ಆಬ್ವಿಯಸ್ಲಿ ಕೊಡ್ದಿದ್ದೇರು. ಬಟ್ ಮಸ್ತ್ ಮಸ್ತ್ ದೂರ ಅರ್ದು ಬತ್ತಿನಕ್ಲೆಲ್ಲ ಒಂಚೂರು ಪಂಡಕ್ಲೆ ಮಿಸ್ ಆಂಡತ್ತ ಪಂಡ ಬೇಜಾರಾಂಡ್. ಟೈಟಲ್ ಅನೌನ್ಸ್ ಮಾಡ್ಪುನಾಗ ಏನು ಅಡೆಗೆ 1 ನಿಮಿಷ ಉಂಟುದಿತ್ತೆ ಸಡನ್ ಅದು ಪೋದ್ರೆ ಯಾಕ್ಲ ಬಂದದ್ದು ಪಂಡ ಹಿಂಗೆ ಕನ್ಫರ್ಮ್ ಇಜ್ಜಂಡ್ ಟೈಟಲ್ ಅನೌನ್ಸ್ ಮಾಡ್ಪುನಾಗ
ಬೊಕ್ಕ ಜಸ್ಟ್ ಹೋದೇನ ವರ್ಕ್ ಮಾಡ್ತದೆ ಕ್ರೌನ್ ತಿಕ್ಕೊಂಡು ಮಸ್ತ್ ಖುಷಿ ಅಂಡು ಹೆಂಗೆ ಏನ ಖುಷಿನೇ ಎಕ್ಸ್ಪ್ರೆಸ್ ಮನ್ಪಾರ ಅವನಿಜ್ಜಂಡು ಏನ ಅಮ್ಮಲ ಎದುರ್ದೆ ಕುಲ್ದಿತ್ತೇರು ಸೊ ಟೈಟಲ್ ತಿಕ್ಕಿನ ಪೇಟಿಗೆ ಫಸ್ಟ್ ಪೋದಾರ್ನ ಟೈಟಲ್ ಕೊರಿಯನ್ ಏನ ಕ್ರೌನ್ ಅದ್ರ ಮಸ್ತ್ ಪಂಡ ಫಸ್ಟ್ಗೆ ಬಾಕಿದಕ್ಲೆ ಪೂರ ಟೈಟಲ್ಸ್ ತಿಕ್ಕನಾಗ ಹಿಂಗೆ ದಾಲ ತಿಕ್ಕದಿಜ್ಜಂಡು ಆತ್ನೇಟ ಸೊ ಅಪ್ಪಗೆ ಹಿಂಗೆ ಮಸ್ತ್ ಬೇಜಾರಂಡ ಹಿಂಗೆ ಟೈಟಲ್ ತಿಕ್ಕದಿಜ್ಜಿ ಪಂದ್ ಓಕೆ ಇಟ್ಸ್ ಓಕೆ ನಾ ದಾಲ ಪ್ರಾಬ್ಲಮ್ ಆಯ್ತು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೇ ನೆಂದು ಪನ್ನಾಗ ಹಿಂಗೆ ಮಸ್ತ್ ಖುಷಿ ಅಂಡ್ ಆರೆಲ್ಲ ಮಸ್ತ್ ಆರ್ನ ಫೇಸ್ ಇಟ್ ಫುಲ್ ಸ್ಮೈಲಿಂಗ್ ಇತ್ತು ಈಗಾಗಲೇ ಕೆಲವು ಟೈಟಲ್ಗಳನ್ನ ಗೆದ್ದುಕೊಂಡು ಭರವಸೆ ಮೂಡಿಸುತ್ತಿದ್ದಾರೆ ಕರಾವಳಿಯ ಕುವರಿ ಶಿಪ್ರಾ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀನಿ, ಆದ್ರೆ ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ಬಳಿಕ ಸೂಪರ್ ಮಾಡೆಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂದ ಹಾಗೆ ಶಿಪ್ರಾ ಮಾಡೆಲಿಂಗ್ ನಲ್ಲಿ ಮಿಂಚುತ್ತಿರುವ ಜೊತೆಗೆ MBA ವ್ಯಾಸಂಗ ಕೂಡ ಮಾಡ್ತಿದ್ದಾರೆ. ನಾನು ಇಷ್ಟೆಲ್ಲ ಸಾಧನೆ ಮಾಡುವಲ್ಲಿ ಹೆತ್ತವರು, ಕಾಲೇಜು ಮತ್ತು ಸ್ನೇಹಿತರ ಪಾತ್ರ ಸಾಕಷ್ಟಿದೆ ಎನ್ನುವುದು ಶಿಪ್ರಾ ಅವರ ಮಾತು. ಶಿಪ್ರಾ ಬಾಲ್ಯದಿಂದಲೇ ಮಾಡೆಲಿಂಗ್, ಫ್ಯಾಷನ್ ಲೋಕದತ್ತ ಆಸಕ್ತಿ ಬೆಳೆಸಿಕೊಂಡು ಬಂದಿದ್ರು ಈಕೆ ವಿದ್ಯಾಭ್ಯಾಸದಲ್ಲಿ ಎಂದಿಗೂ ಹಿಂದೆ ಬಿದ್ದಿಲ್ಲ. ಮಂಗಳೂರಿನ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿರುವ ಶಿಪ್ರಾ ಇದೀಗ ಸಹ್ಯಾದ್ರಿ ಕಾಲೇಜ್ನಲ್ಲಿ ದ್ವಿತೀಯ ವರ್ಷದ MBA ವ್ಯಾಸಂಗ ಮಾಡ್ತಿದ್ದಾರೆ. ಈಕೆಯ ಸಾಧನೆಯ ಹಾದಿಗೆ ಒತ್ತಾಸೆಯಾಗಿ ನಿಂತಿರುವವರು ಈಕೆಯ ಪೋಷಕರು. ಪ್ರೆಸೆಂಟ್ ಅದು ನಾನು ಸೆಕೆಂಡ್ ಇಯರ್ MBA ಸಹ್ಯಾದ್ರಿ ಕಾಲೇಜ್ ಕಲ್ತೊಂದುಲ್ಲ. HR ಆಸ್ ಅ HR ಸ್ಪೆಷಲೈಸೇಷನ್ ತೊಂದುಲ್ಲ. ಏನ ಸ್ಟಡೀಸ್ನ ಒಟ್ಟಿಗೆ ಕಂಪ್ಲೀಟ್ ಮಾಡ್ಕೊಂಡು ಇಂಕ ಮಾಡಲಿಂಗ್ಲ ಸೈಡ್ ಬೈ ಸೈಡ್ ಮಾಡ್ಕೊಂಡಿಲ್ಲ. ಏನು ಫ್ಯಾಷನ್ ಈಸ್ ಮೈ ಪ್ಯಾಷನ್, ಸೊ ಐ ಕಾಂಟ್ ಲೀವ್ ದಟ್ ಜಾಬ್. ಇಂಕ ರಡ್ಡು ಚಾಯ್ಸ್ ಮನ್ಪೋಡ ರಡ್ಡೆಟ್ ಒಂಜು ಚಾಯ್ಸ್ ಮನ್ಪೋಡನ ಆಬ್ವಿಯಸ್ಲಿ ನಾನು ಮಾಡಲಿಂಗ್ನೇ ಚೂಸ್ ಮನ್ಪೋಯ. ವಿತ್ ದ್ಯಾಟ್ ಐ ವಿಲ್ ನಾಟ್ ಲೀವ್ ಮೈ ಎಜುಕೇಷನ್ ಆಲ್ಸೋ. ದ್ಯಾಟ್ ಪಂಡ ಒಂಚು ನರ ಮನ್ಯಾಗ ಒಂಚು ಮಸ್ತ್ ಕೆಪಾಸಿಟಿ ಎತ್ಲ ಉಂಡಾಕ್ಲಿಕ್ಕೆ ಪಂಡ ಅಕ್ಕಲ್ ಮನಸ್ಸು ಮಂತಂಡ ಅಕ್ಲೆ ವಾ ಬೇಲೆಲ್ಲ ಮನ್ಪೊಲಿ. ಸೊ ರಡ್ಡೆಲ್ಲ ಒಟ್ಟಿಗೆ ಮನ್ಪೊಲಿ ಅಂಚದಾಲ ತೊಂದರೆ ಹೆಚ್ಚಿ. ಹೌದು, ನಾನು ಏನು ಮಾಡುತ್ತೇನೆ ಎಂದ್ರು ನನ್ನ ಅಪ್ಪ ಅಮ್ಮ ನನಗೆ ಸಂಪೂರ್ಣ ಸಹಕಾರ ನೀಡ್ತಿದ್ದಾರೆ. ಸ್ನೇಹಿತರು, ಬಂಧುಗಳು ಎಲ್ಲರೂ ಉತ್ತಮ ಸಹಕಾರ ನೀಡ್ತಿದ್ದಾರೆ. ಉಷಾ ಎನ್ನ ಮಗಳು ಫ್ಯಾಷನ್ ABC ಇದ್ದಾಗಲೂ IIG ಸೈನ್ ಅಂತಿನ ಮಿಸ್ ಇಂಡಿಯಾ ಸೂಪರ್ ಟ್ಯಾಲೆಂಟ್ ಕಾಂಪಿಟೇಷನ್ ಓದಿರ್ತಾರೆ. ಅವೇ ಟಾಲೆ ವಿನ್ ಆದ ನಮ್ಮ ಸೂಪರ್ ಸ್ಟಾರ್ ಕವರ್ ಪೇಜ್ದಕ್ಕೆ ಅಲ್ಲಿನ ಸೆಲೆಕ್ಟ್ ಮಾಡಿದ್ರು. ಅಲ್ಲಿ ಒಂದು ಆಸೆ ಇರ್ತದೆ, ಅವೊಂದು ಕಾಂಪಿಟೇಷನ್ಗೆ ತೋಡು ಬಂದು ಅಂಚ ಇಂಕ್ ಲೈಕ್ ಸಪೋರ್ಟ್ ಕೊಡ್ದು ಅಲ್ಲಿ ನಾ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಕಡಪುಳಿ ಆ್ಯಡ್ಗೆ ಅಂಚ ಕೂಡ ಪೋಡ್ ಬಂದು ಟ್ರೆಡಿಷನಲ್ ಅದು ಇತ್ತಿನ ಇಂಟ್ರೆಸ್ಟ್ ಉಂಟು. ಬಕಾಲ್ನ ಎಜುಕೇಷನ್ ಒಂಜಿ ಕಂಪ್ಲೀಟ್ ಔಟ್ ಬಂದದ್ದು ಇಂಕ್ಲೆಗೆ ಐಟ್ಲ ಒಂಜಿ ಕೆರಿಯರ್ ಉಂಟಾಗ್ತದೆ. ಎಜುಕೇಷನ್ ತಂದ್ಕೊಂಡು MBA ಮಂತೊಂದುಲ್ಲು ಅವೆನ್ನ ಕಂಪ್ಲೀಟ್ ಮಾಡ್ಕೊಡೋದು ಬೊಕ್ಕ ಮಾತೆಲ್ಲ ನನ್ನ ಫ್ರೆಂಡ್ಸ್ ನಾಲ್ಕು ಪೂರ ಅಲ್ಲಿಗೆ ಮಸ್ತ್ ಸಪೋರ್ಟ್ ಯಾವ್ದ್ರಲ್ಲಿ ಅಂಚ ನನ್ನ ಪಪ್ಪಾಲ ಪೂರ ಜನ ಅದೇ ಸಪೋರ್ಟ್ ಮಾಡ್ತೊಂದು. ಕಾಲೇಜಿನ ಆಡಳಿತ ಮಂಡಳಿ ಕೂಡ ಉತ್ತಮ ಪ್ರೋತ್ಸಾಹ ಕೊಡ್ತಾ ಬರ್ತಿದೆ. ಸ್ನೇಹಿತರು ಸಾಕಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಎಂಕ್ ಫ್ಯಾಮಿಲಿ ಇರ್ದು ಮಸ್ತ್ ಸಪೋರ್ಟ್ ಮಂದೇರು. ಎಂಕ್ ಲೈಕ್ ಆ್ಯಕ್ಚುಲಿ ನೆಟ್ ವಿನ್ ಅವಡಾಂಡ ಎಂಕ್ ಲೈಕ್ ವೋಟಿಂಗ್ಸ್ ಇಪ್ಪುಂಡು. ಆ ವೋಟಿಂಗ್ಸ್ ಎನ್ನ ಫ್ಯಾಮಿಲಿ ಮೆಂಬರ್ಸ್ ಬೊಕ್ಕ ಎನ್ನ ಫ್ರೆಂಡ್ಸ್ ಬೊಕ್ಕ ಕಾಲೇಜ್ ಲೆಕ್ಚರ್ಸ್ ಪೂರ ಸಪೋರ್ಟ್ ಮಂದೆ. ಎಸ್ಪೆಷಲಿ ಕಾಲೇಜ್ ಇರ್ದು ಮಸ್ತ್ ಸಪೋರ್ಟ್ ಮಂದೆ. ದಾಪಂಡ ಕಾಲೇಜ್ಗಳು ಎಂಕ್ ಗ್ರೂಮಿಂಗ್ ಸೆಷನ್ ಪೋಡಾಂಡ 15 days ಹಾಲಿಡೇ ಬೋರ್ಡ್ ಇತ್ತುಂಡು. ದಾಪಂಡ ಗ್ರೂಮಿಂಗ್ ಸೆಷನ್ ಬ್ಯಾಂಗ್ಳೂರ್ ಇತ್ತುಂಡು. ಸೊ ಎಂಕ್ ಕಾಲೇಜ್ದ ಕಡೆದು ಎಂಕ್ ರಜೆ ಕೊಡ್ತೇರು ಸ್ಯಾಂಕ್ಷನ್ ಮಂತದ್ದು ಹಾಲಿಡೇ ಸ್ಯಾಂಕ್ಷನ್ ಮಂತಿತ್ತೇರು. ಸೊ ಅವೇರ್ದು ಎಂಕ್ ಕಾಲೇಜ್ ಮಸ್ತ್ ಸಪೋರ್ಟ್ ತಿಕ್ಕುತ್ತೇನೆ. ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಹ್ಯಾಡ್ ಸಪೋರ್ಟ್ ಮೀ ಅ ಲಾಟ್ ಬೈ ಗಿವಿಂಗ್ ದ ಓಟ್ಸ್ ಆರ್ ಸಮಥಿಂಗ್. ಆ್ಯಂಡ್ ಪೇರೆಂಟ್ಸ್ಲ ಮಸ್ತ್ ಸಪೋರ್ಟ್ ಮಂದೇರು. ಇವರೆಲ್ಲರ ಪ್ರೋತ್ಸಾಹದ ಕಾರಣದಿಂದ ಮತ್ತಷ್ಟು ಸಾಧನೆ ಮಾಡಲು ಹುಮ್ಮಸ್ಸು ಬಂದಿದೆ ಎನ್ನುವುದು ಶಿಪ್ರಾ ಅವರ ಮಾತು.
फ्रेंड्सला मस्त सपोर्ट मंदेर फ्रेंड्सना को पण एंक फस्ट यान नेक ऑडिशन टाइम ऑडिशन कोर्दी पुनागा ऑडिशन कोर्दी यान सेलेक्ट आयन पंदेना फ्रेंड्स नाकले पन्नागा ಎಂಕ್ ಅಲ್ಪ ಒಂಜಿಂದಿತ್ತನು ಪಂಡ ಒಂಜಿ ಪೋಡಿಗೆ ಎತ್ತನು ಪಂಡ ಎನರ್ದು ಎಟ್ಟೆ ಮಸ್ತ್ ಜನ ಉಲ್ಲೇರು ಬೇತೆ ಬೇತೆ ಸ್ಟೇಟರ್ದು ಬರೋದು ಉಲ್ಲೇರು ಸೊ ಅಕುಲ್ಲ ನಮ್ಮರ್ದು ಬೆಟರ್ ಇಪ್ಪುರು ಅಂಚ ಏನು ಪನೊಂದಿತ್ತ ಫ್ರೆಂಡ್ಸ್ ನಾಕ್ಲೇಡ ಸೊ ಅಕುಲ್ ಪಂಡೇರು ದಾಲ್ ಆಪುಜಿ ಈ ನಿನ್ನ ಬೆಸ್ಟ್ ಕೋರ್ಲ 100% ಕೋರ್ಲ ಈವನ್ ಯು ಕ್ಯಾನ್ ಡೂ ಇಟ್ ಪಂಡ ಆದ್ ಸಪೋರ್ಟ್ ಮಂದೇರು ಎಂಕಲ್ಲ ಅಕುಲ್ಲ. ಹಾಯ್ ಎವ್ರಿವನ್, ನಾವೆಲ್ಲ ಶಿಪ್ರಾನ ಮನೇಲಿದ್ದೇವೆ. ಈಗ ಶಿಪ್ರಾನವರು ಯಾವಾಗಲೂ ಎಲ್ಲ ವಿಷಯದಲ್ಲಿ ಮುಂದೆ ಇರ್ತಾರೆ. ಅವರು ಒಳ್ಳೆ ಡಾನ್ಸರ್, ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಚೆಂದಾಗಿರ್ತಾರೆ. ಅವ್ರು ಮಾತಾಡೋದ್ರಲ್ಲಿ ಯಾವಾಗಲೂ ಮುಂದೆ, ತುಂಬ ಕಾನ್ಫಿಡೆನ್ಸ್, ಯಾವಾಗಲೂ ಕ್ಲಾಸಲ್ಲಿ ತುಂಬ ಅಟೆಂಟಿವ್ ಆಗಿರ್ತಾರೆ, ಕ್ಲಾಸಸ್ಸಿಗೆ ರೆಗ್ಯುಲರ್ ಆಗಿ ಬರ್ತಾರೆ. ಹಾಗೂ ಆಟೋಟಗಳಲ್ಲಿ ತುಂಬ ಮುಂದೆ. ಅವರು ಅಥ್ಲೆಟಿಕಲ್ಲಿ ಇದ್ರು ಮೊದಲು. ಈಗ ಅವರಿಗೆ ಮಾಡಲಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಬಂದಿದ್ದರಿಂದ ಅವರು ಅಥ್ಲೆಟಿಕ್ಸನ್ನು ಬಿಟ್ಟು ಈಗ ಮಾಡಲಿಂಗಿಗೆ ಬಂದಿದ್ದಾರೆ. ಫ್ರೆಂಡ್ಸ್ ಜೊತೆ ಬಹಳ ಒಳ್ಳೆ ಆಗಿರ್ತಾರೆ. ಯಾವಾಗಲೂ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಲಿಕ್ಕೆ ಯಾವಾಗಲೂ ಮೊದಲು. ಮತ್ತು ಅಷ್ಟೇ, ಒಳ್ಳೆ personality. Okay, so we have known Shipra from the past 1.5 year now, and I mean we all belong to the same section when we first joined. So initially when we met Shipra, we had no idea that she is so capable of achieving all such things, because initially she was very quiet. She used to be reserved in class, not getting along with all, like many of us. Then what happened is, as events started happening, dance competitions happened, that is when we actually interacted with her. We actually saw that yes, she's a good dancer, she has good confidence, she presents well, and whatever it may be, one thing is that she is ready to take anything that is given to her. She's good at multitasking. She will do a lot of work. She'll run to college, she'll do her college work, run back home, she'll get calls from home, run back home, do that work. So yeah, I can say that she's a multitasker, she's an all-rounder, she sings well, she dances well, and of course now she has won this crown, and this was a really great news for us, because we did not know that she's so capable, and now she has proved herself and she has made us all proud. ಶಿಪ್ರಮಣಿಗೆ ಫಸ್ಟ್ ಒಂದು ನೆನಪು ಬರ್ಕೊಂಡು ಅಲ್ಲ ಇನ್ವಾಲ್ವ್ಮೆಂಟ್ ದಾದಲ್ಲಿ ಒಂದು ಅಲ್ಲಿಗೆ ತಿಕ್ಕನಾಡ ಇದು ಒಂದು ಕಲ್ಚರಲ್ ಪ್ರೋಗ್ರಾಮ್ ಅಂದ್ಬಿಟ್ಟು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಅಂದ್ಬಿಟ್ಟು ಪೂರೆಲ್ಲ ಇನ್ವಾಲ್ವ್ ಅಂತದ್ದು ಆಲೈತಿ ಇನ್ವಾಲ್ವ್ ಅಪ್ಕೊಂಡು ಪೂರಾ ಪ್ರಾಕ್ಟೀಸ್ ಆಯ್ತು ಆಲು ಕೈ ಅక్కడ ಒಟ್ಟಿಗೆ ಉಂಟು ಪೂರಾ ಪ್ರಾಕ್ಟೀಸ್ ಮಾಡ್ಪಾದು ಅವ್ರು ದಾದಾನ ಒಂದು ಫುಲ್ ಇನ್ವಾಲ್ವ್ ಅಪ್ಪಲ್ಲ ಐಟ್ ಪ್ರೈಸ್ ತಿಕ್ಕೋಡು ಐಟ್ ವಿನ್ ಆಗ್ಕೊಂಡು ಅವ್ರ ಇನ್ವಾಲ್ವ್ಮೆಂಟ್ ದಾದ ಉಂಟು ಅವು ಫಸ್ಟ್ ಟೈಮ್ ಫ್ಲಾಶ್ ಆಫೀಸ್ ಇದು ರೀಸೆಂಟ್ಲಿ ಅಲ್ಲಿ ಮಿಸ್ ಇಂಡಿಯಾ ಸೂಪರ್ ಟ್ಯಾಲೆಂಟ್ ವಿನ್ ಆತಲ್ಲ. ಸೊ ಅವು ಅದು ಇನ್ವಾಲ್ವ್ಮೆಂಟ್ ಐತೆ ನೋಡಿದ ಹತ್ರ ಅಲ್ಲಿ ವಿನ್ ಆತಲ್ಲ ಅಂತ ಪನ್ಪ ಅನ್ಸೋದು ನನ್ನದು ಮುಗ್ಲಲ್ಲಿ ಆಲ್ ದ ಬೆಸ್ಟ್ ವಿಶ್ ಮಂತಂದು. All of them have told about her, so nothing much to say, but at first when I met her, I thought she was like a kind of like only thinking about herself or something like that. When I got to know her, I came to know a real other side of her. Like she's a really a nice girl. Even though having so much of talent, she's not like only a reserved person where like one person thinks only about herself. She is like she's thinking about all. It's not only about her friends. ಮಂಗಳೂರಿನ ಸಹ್ಯಾದ್ರಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದಲ್ಲಿ ವ್ಯಾಸಂಗ ಮಾಡ್ತಿರುವ ಶಿಪ್ರಾಗೆ ಮುಂದೆ ಉದ್ಯೋಗ ಮತ್ತು ಮಾಡಲಿಂಗ್ ಎರಡನ್ನ ಮಾಡುವ ಆಸೆ. ಎಜುಕೇಶನ್ ಕಂಪ್ಲೀಟ್ ಮಾಡುವ ಜೊತೆಗೆ ಮುಂದಕ್ಕೆ ಮಾಡಲಿಂಗ್ ನಲ್ಲೂ ಮಿಂಚಬೇಕು ಎನ್ನುವುದು ಆಸೆ. ಆಸ್ ಯಾನ್ MBA ಕಂಪ್ಲೀಟ್ ಮಂತಿನೇದಾರ ಇಂಕ ಜಾಬ್ ಅಂತ ಬೋಡೆ. ಸೊ ಆಸ್ ಯಾನ್ ಜಾಬ್ ಮುಲ್ಲ ಪೋಪ ಸೈಡ್ ಬೈ ಸೈಡ್ ಇನ್ ಮಾಡಲಿಂಗ್ ಲ ಕಂಟಿನ್ಯೂ ಮಂತೊಂದು. ಮುಂದಕ್ಕೆ ಅಂತಾರಾಷ್ಟ್ರೀಯ ರ್ಯಾಂಪ್ ವಾಕ್ ಮಾಡಬೇಕು ಎನ್ನುವುದು ಮಹದಾಸೆ. ಫ್ಯೂಚರ್ಡ್ ನನ್ನ ಇಂಟರ್ನ್ಯಾಷನಲ್ ರ್ಯಾಂಪ್ ವಾಕ್ ಮಾಡ್ಕೊಡೋದು ಅಂತ ಮಸ್ತ್ ಆಸೆ ಉಂಟು. ಸೊ ಅವತ್ತ ಮಿನಿ ಚಾನ್ಸ್ ತಿಕ್ಕೊಂಡ ಖಂಡಿತವಾದ ಏನಕ್ಕೆ ಪಾರ್ಟಿಸಿಪೇಟ್ ಮಾಡ್ಕೊಂಡು ಮುಂದಕ್ಕೆ ಉತ್ತಮ ಜಾಹೀರಾತು ಮಾಡೆಲ್ ಆಗಬೇಕು. ಆಡ್ ಶೂಟ್ಗಳಲ್ಲಿ ಭಾಗವಹಿಸುವ ಜೊತೆಗೆ ತುಳು ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕರೆ ಮಿಂಚಬೇಕು ಎನ್ನುವುದು ಶಿಪ್ರಾ ಅವರ ಕನಸು. ತುಳು ಇಂಡಸ್ಟ್ರಿಗೆ ಮಸ್ತ್ ಇಂಕ ಅಪರ್ಚುನಿಟಿ ತಿಕ್ಕನೆ ಪೋಡನ್ ಪಂದುಲ್ಲ. ಲೈಕ್ ಅದರ್ ದನ್ ದಟ್ ನೋ ಆಪ್ಷನ್. ತನ್ನ ಇಷ್ಟದ ರೋಲ್ ಮಾಡೆಲ್ಗಳನ್ನ ನೋಡಿಕೊಂಡು ಅವರಿಂದ ಪ್ರೇರಣೆ ಪಡೆದಿರುವ ಶಿಪ್ರಾಗೆ ತನ್ನ ತಾಯಿಗೆ ಸ್ಫೂರ್ತಿ. ಮಕ್ಕಳ ಆಸಕ್ತಿಗೆ ಅನುಗುಣವಾಗಿ ಪೋಷಕರು ಪ್ರೋತ್ಸಾಹ ನೀಡಿದ್ರೆ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವುದು ಸಾಧ್ಯ ಎನ್ನುವುದು ಶಿಪ್ರಾ ಅವರ ಅನಿಸಿಕೆ. ನಾವು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಿದ್ರೂ ನಮಗೊಬ್ಬರು ಪ್ರೇರಕರು ಇರಬೇಕು. ಅವೇ ಆಸ್ ಯಾನ್ ಫ್ಯಾಷನ್ ಪ್ರೋಗ್ರಾಮ್ಸ್ ತೊಗೊಂಡಿತ್ತಿಲ್ಲ ಕಾನೆ ಬಟ್ ಇಂಕ ಕೆಲವೇರು ರೋಲ್ ಮಾಡೆಲ್ಸ್ ಆತಲ್ಲ ಇದ್ದೇರ ಅನ್ಸೋದು ಇಂಕ ಫ್ಯಾಷನ್ ಲೈಕ್ ವೆಲ್ಡಿಗೆ ಟ್ರಾವೆಲ್. ನಾನು ಹಲವಾರು ರೋಲ್ ಮಾಡೆಲ್ಗಳನ್ನ ಗಮನಿಸಿಕೊಂಡು ಬೆಳೆದಿದ್ದೇನೆ. ನನಗೆ ಅಪ್ಪ ಅಮ್ಮನೇ ಸ್ಫೂರ್ತಿ.
ಮಾಡೆಲಿಂಗ್ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಎಂದಾಗ ನನ್ನ ಆಸೆಗೆ ನೀರೆರೆದು ಪೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಗ್ರೂಮಿಂಗ್ ಸೆಷನ್ ನಡೆದಾಗ ಒಂದು ವಾರದ ಕಾಲ ನನ್ನ ಅಮ್ಮ ನನ್ನ ಜೊತೆಗಿದ್ರು. ಎನ್ನ ಪಪ್ಪ ಅಮ್ಮನ ಇನ್ಸ್ಪಿರೇಷನ್ ದಾಪಣ್ಣ ಯಾನು ಬ್ಯಾಂಗ್ಳೂರ್ ಪೋಯಿನಟಲ್ಲ ಎಂಚ್ಪಣ್ಣ ಬ್ಯಾಂಗ್ಳೂರ್ಗೂ ಎನ್ನೊಟ್ಟಿಗೆ ಎನ್ನ ಅಮ್ಮ ಬತ್ತಿತ್ತೇರು ಎಂಕ್ಲೆಗ್ ಒಂಜಿ ವಾರದ ಗ್ರೂಮಿಂಗ್ ಸೆಷನ್ ಇತ್ತಂಡು. ಆ ಗ್ರೂಮಿಂಗ್ ಸೆಷನ್ ಎಂಕಲ್ ಅಲ್ಪ ಸ್ಟೇ ಆರಿತ್ತಂಡು. ಒಂಜಿ ವೀಕ್ ಎಂಕ್ಲೆಗ್ ಸಪ್ರೇಟ್ ಅದು ಒಂಜಿ ಹೋಟೆಲ್ ಉಂತೆರ್ ಇತ್ತಂಡು. ಅಪ್ಪಾಗ ಎಂಕ್ಲೆಗ್ 1 o'clock ಮುಟ್ಟಲ್ಲ ಗ್ರೂಮಿಂಗ್ ಸೆಷನ್ ಇತ್ತು. ಅಪ್ಪಾಗ ಎನ್ನ ಅಮ್ಮ ಎನ್ನೊಟ್ಟಿಗೆ ಇತ್ತೇರು. ಸೊ ಶಿ ಹ್ಯಾಡ್ ಇನ್ಸ್ಪೈರ್ಡ್ ಮೀ ಅ ಲಾಟ್. ನನಗೆ ನನ್ನ ತಾಯಿಯೇ ಸ್ಫೂರ್ತಿ ಎನ್ನುವುದು ಶಿಪ್ರಾ ಅವರ ಮಾತು. ಇನ್ನು ನಾನು ಭಾಗವಹಿಸುವ ಸ್ಪರ್ಧೆಗಳು ನನಗೆ ತುಂಬಾ ಆತ್ಮವಿಶ್ವಾಸ ತಂದಿವೆ. ಇನ್ನೊಬ್ಬರಿಂದ ಕೇಳಿ ತಿಳಿದುಕೊಳ್ಳುವುದಕ್ಕೂ ನಾವೇ ಸ್ವತಃ ಅನುಭವಿಸಿ ಅನುಭವ ಗಳಿಸುವುದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಪ್ರತಿಯೊಬ್ಬ ಹೆತ್ತವರು ಕೂಡ ತಮ್ಮ ಮಕ್ಕಳ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಬೇಕು. ಮಕ್ಕಳಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ಅವರನ್ನ ಬೆಳೆಯಲು ಬಿಡಬೇಕು. ಆ್ಯಂಡ್ ಯೂತ್ಗಳ ಆಸ್ ವೆಲ್ ಆಸ್ ಪೇರೆಂಟ್ಸ್ಗಳ ಎನ್ನ ಸೈಡ್ ಒಂಜಿ ಸಜೆಷನ್ ಕೊರೋಡು ಪಂದುಲ್ಲೆ ದಾದ ಬಂದಾಗ ಪ್ರತಿ ಒಂಜಿ ಪೊಪ್ಪ ಅಮ್ಮಗಲ ಎನ್ನ ಪೊಪ್ಪ ಅಮ್ಮಗಲ ಇನ್ಕ್ಲೂಡಿಂಗ್ ಅಕ್ಲ ಎನ್ನ ಮಗಲ IPS ಅವಡು ಡಾಕ್ಟರ್ ಅವಡು ಇಂಜಿನಿಯರಿಂಗ್ ಅವಡು ಅಂಚಿತ್ನ ಒಂಜಿ ಮಂಡೆಡಿಪ್ಪುಂಡು. ಆ್ಯಂಡ್ ಅಕ್ಕಲ್ನ ಜೋಕ್ಲೆಗ್ ಬೇತೆ ಬೇತೆ ನೆಟ್ ಲೈಕ್ ಕ್ರಿಕೆಟ್ ಅವಡು ಫೋಟೋಗ್ರಫಿ ಅವಡು ಅಂಚಿತ್ನ ಬೇತೆ ಬೇತೆ ಎಟ್ಟು ಪೂರ ಇಂಟ್ರೆಸ್ಟ್ ಇಪ್ಪುಂಡು. ಬಟ್ ಅವೇಕ್ ಆಕ್ಲ ಜೋಕುಲು ಒಯ್ಕ್ ಇಂಟ್ರೆಸ್ಟ್ ಉಂಡು ಅಕ್ಲ ಜೋಕ್ಲೇನ ಒಯ್ಕ್ ಇಂಟ್ರೆಸ್ಟ್ ಉಂಡು ಅವೇಕ್ ಸಪೋರ್ಟ್ ಕೊಡ್ತು ಅಕ್ಲೇನ ಮಿತ್ ಬರಿಯರ್ ಹೆಲ್ಪ್ ಮನ್ಪೋಡು ಬಂದರೆ. ಮಹಿಳೆಯರು ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರಿಯುತ್ತಿದ್ದಾರೆ. ಮೊದಲೆಲ್ಲ ಮಾಡೆಲಿಂಗ್ ಎನ್ನುವುದು ಮಹಿಳೆಯರಿಗೆ ಸುರಕ್ಷಿತವಲ್ಲ ಎನ್ನುವ ಮಾತುಗಳು ಕೇಳಿ ಬರ್ತಿದ್ವು. ಆದ್ರೆ ಈಗ ಕಾಲ ಬದಲಾಗಿದೆ. ಮಾಡೆಲಿಂಗ್ ಪೊಣ್ಣಲೇಗ ಸೇಫ್ ಅತನ್ ಪಂಪೇರ್ ಅಂಡ್ ಅಕ್ಕಲೇ ಕೊಂಚ ಕಾನ್ಫಿಡೆಂಟ್ ಇತ್ತನ ಯಾನ್ ಮನ್ ಪೋಯಪ್ಪ ಅಂತ ಕಾನ್ಫಿಡೆಂಟ್ ಇತ್ತನ ಓಲ ವೇಲೆ ಆ ಪೂಜಿಂದಿಜ್ಜಿ. ಸೊ ಗರ್ಲ್ಸ್ ಇತ್ತೆ ಪೂರ ಕಡೆ ಇಲ್ಲ ಪೂರ ವರ್ಕ್ಲ ಮಂತೊಂದುಲ್ಲೆ ಎಸ್ಪೆಷಲಿ. ಸೊ ಮಾಡೆಲಿಂಗ್ ಆಲ್ಸೋ ಇನ್ ದಟ್ ಒನ್ ಥಿಂಗ್ ಇತ್ತೆ ದುಂಬದ ಲಕ್ಕದಲ್ಲ ದುಂಬಂಡ ಮಾಡೆಲಿಂಗ್ ಎಡ್ಡೆತ್ತು ಅಂಚ ಪೂರ ಪನೊಂದಿತ್ತೇರು. ಬಟ್ ಇತ್ತದ ಇಂಡಿಯಾ ಅಂಚಿ ಇತ್ತೆ ಪೂರ ಗ್ರೋ ಆಗುಂಡು. ಸೊ ಇತ್ತೆ ಪೂರ ಎಲ್ಲ ಮಾಡೆಲಿಂಗ್ ಇಲ್ಲ ಒಂದು ಮಸ್ತ್ ಸಪೋರ್ಟ್ ಮಂತೊಂದುಲ್ಲೇರು. ಸೊ ಇವನ್ ಗರ್ಲ್ಸ್ ಆಲ್ಸೋ ಕ್ಯಾನ್ ಡೂ ಮಾಡೆಲಿಂಗ್. ಮಹಿಳೆಯರು ಕೂಡ ಉತ್ತಮ ಸಾಧನೆ ಮಾಡುವುದಕ್ಕೆ ಸಾಧ್ಯವಿದೆ ಎನ್ನುತ್ತಾರೆ ಶಿಪ್ರಾ. ಸಜೆಷನ್ ಪೇರೆಂಟ್ಸ್ ನಕ್ಲೆಗೆ ಎಪ್ಪೋನು ಅಕ್ಕಲ ಜೋಕ್ಲೆಗ್ ವೈಟ್ ಇಂಟ್ರೆಸ್ಟ್ ಉಂಡು ಪ್ಲೀಸ್ ಐಕ್ ಸಪೋರ್ಟ್ ಮಂತದ ಐಕ್ ಮಿಟ್ಟು ಬರಿಯರ್ ಅಕ್ಲೇನ ಸಪೋರ್ಟ್ ಮನ್ಪುಲೆ ಆತೆ. ಓ ನಮ್ಮ ಅಕ್ಲೇಡಲ ಇಪ್ಪುನ ಒಂಜೇ ಲೈಫ್. ಸೊ ಅಕ್ಲೇಗ್ ವೈಟ್ ಇಂಟ್ರೆಸ್ಟ್ ಉಂಡು ಐಕ್ ಮಿತ್ ಬರಿಯರ್ ನಿಕ್ಕಲ್ ಸಪೋರ್ಟ್ ಕೊಡು. ನೋಡಿದ್ರಲ್ಲ ವೀಕ್ಷಕರೇ, ಇದು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಭರವಸೆ ಮೂಡಿಸುತ್ತಿರುವ ಶಿಪ್ರಾ ಅವರ ಕತೆ. ಶಿಪ್ರಾ ಅವರ ಕನಸುಗಳೆಲ್ಲವೂ ಈಡೇರಲಿ. ಅವರ ಮೂಲಕ ಕರಾವಳಿಗೊಂದು ಹೆಮ್ಮೆಯ ಗರಿ ಲಭಿಸಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಿದ್ದಾವೆ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇವೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ. ನಮಸ್ಕಾರ.